ಬಂಟ್ವಾಳದಲ್ಲಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಡೆದಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ, ಮೈಸೂರು ಮಂಗಳೂರು ತಾಲೂಕು ಪಂಚಾಯತ್ ಬಂಟ್ವಾಳ ವತಿಯಿಂದ ಈ ಕಾರ್ಯಕ್ರಮ ನೆರವೇರಿದೆ. ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ ಕರ್ಕೆರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಲ್ಲಿಕಾ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಜೀವಲ್ ಖಾನ್, ತಾಲೂಕು ಪಂಚಾಯತ್ ವ್ಯವಸ್ಥಾಪಕಿ ಶಾಂಭವಿ, ತರಬೇತುದಾರರಾದ ಮಂಜು ವಿಟ್ಲ, ಮೌನೇಶ್ ವಿಶ್ವಕರ್ಮ, ಜಯಲಕ್ಷ್ಮಿ ಹಾಗೂ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಅದನ್ನು 1 ಲಕ್ಷಕ್ಕೆ ಮೀರಿಸಿಟ್ಟು 1 ಲಕ್ಷ ಇಟ್ಟು ಆ 1 ಲಕ್ಷ ದುಡ್ಡನ್ನ ಉದ್ಯೋಗ ಖಾತ್ರಿಯಲ್ಲಿ ಹಳ್ಳಿಯಲ್ಲಿ ವಿನಿಯೋಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಸುಮಾರು 1 ಲಕ್ಷ ಕೋಟಿ ನಮ್ಮ ಹಳ್ಳಿಗೆ ದುಡ್ಡು ಬಂದಾಗ ಹಳ್ಳಿಯ ಆರ್ಥಿಕ ವ್ಯವಸ್ಥೆಯನ್ನ ಮೇಲ್ಮಟ್ಟ ತರಲಿಕ್ಕೆ ಪಂಚಾಯತ್ ರಾಜ್ಯವನ್ನ ರಾಮರಾಜ್ಯ ಮಾಡುವ ಕಲ್ಪನೆ. ಯಾಕಂದ್ರೆ ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗ್ತದೆ ಅಂತ ಆ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ. ಹೇಳಿದ್ರು ಬರಬೇಕು ಕಷ್ಟ ಕಡೆ ಜನರಿಗೆ ಹೋಗಿ ಏನಾದ್ರು ಕೆಲಸ ಮಾಡುವ ಅವಕಾಶ ಇದ್ರೆ ನಿಮಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳಿದ್ರೆ ಶಾಸಕನಾಗಿ ನಾನು ಸುಮಾರು 5 ಲಕ್ಷ ಜನಸಂಖ್ಯೆ ಅಥವಾ 2 ಲಕ್ಷ ಜನ ವೋಟರ್ಸ್ ಅನ್ನು ಇಟ್ಕೊಂಡು ನಾವು ದಿನನಿತ್ಯ ಅವರ ಹತ್ರ ಮಾತಾಡಲಿಕ್ಕೆ ಅಥವಾ ಅವರಿಗೆ ಡೈರೆಕ್ಟ್ ಸಂಪರ್ಕ ಇಟ್ಕೊಳ್ಳಿಕ್ಕೆ ಕಷ್ಟ. ಆದ್ರೆ ಒಬ್ಬ ಪಂಚಾಯತ್ ಸದಸ್ಯನಾಗಿ ನಿಮಗೆ ಪ್ರತಿ ನಿಮ್ಮ ವೋಟರ್ ಅನ್ನು ದಿನನಿತ್ಯ ಭೇಟಿ